ಸತೀಶ್ ಜಾರಕಿಹೊಳಿ ಅವರನ್ನ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಹಿಂದೂ ವಿರೋಧಿ ಎಂದು ಬಿಂಬಿಸಲು ಹೊರಟಿದೆ. ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡಿರುವ ಸತೀಶ್ ಜಾರಕಿಹೊಳಿಯವರ ತೇಜೋವಧಿಯಿಂದ ಅಂಬೇಡ್ಕರ್ ಅಭಿಮಾನಿಗಳಿಗೆ ತುಂಬಾ ನೋವುಂಟು ಮಾಡಿದೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನಲ್ಲಿ ಜರುಗಿದ ಮಾನವ ಬಂಧುತ್ವ ವೇದಿಕೆಯ ಕರ್ನಾಟಕ ಯುವ ಕಾರ್ಯಕ್ರಮದಲ್ಲಿ ಹಿಂದೂ ಎಂಬ ಪದ ಪರ್ಷಿಯನ್ ಭಾಷೆಯಿಂದ ಬಂದಿದೆ. ಇದು ಭಾರತ ದೇಶಕ್ಕೆ ಹೇಗೆ ಬಂತು? ಹಲವಾರು ಲೇಖನಗಳಲ್ಲಿ ಹಿಂದೂ ಎಂಬ ಪದ ಅರ್ಥ ಕೆಟ್ಟದಾಗಿದೆ ಎಂದು ಬರೆದಿರುತ್ತಾರೆ. ಇದು ಸಾರ್ವಜನಿಕವಾಗಿ ಚರ್ಚೆಯಾಗಬೇಕಾಗಿದೆ. ಇದನ್ನು ವಿಕಿಪೀಡಿಯಾ ಪುಸ್ತಕಗಳು, ಶಬ್ದಕೋಶಗಳು ಮತ್ತು ಇತಿಹಾಸಕಾರರ ಬರಹಗಳ ಉಲ್ಲೇಖದ ಮೇಲೆ ಭಾಷಣ ಆಧಾರವಾಗಿದೆ. ಈ ಎಲ್ಲ ಅಂಶಗಳನ್ನು ಪರಿಶೀಲಿಸದೆ ಮತ್ತು ನೈಜ ಸ್ಥಿತಿಯನ್ನು ವಿವರಿಸದೆ ಈ ಅವಾಂತರ ಸೃಷ್ಟಿಸಿದವರ ಮೇಲೆ ತನಿಖೆ ಮಾಡುವಂತೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ಸಂಸ್ಥಾಪಕರಾದ ಕೋದಂಡರಾಮ್ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧ್ಯಕ್ಷರು ಹಾಗೂ ರಾಜ್ಯ ಕಾರ್ಯದರ್ಶಿ ರಾಮಚಂದ್ರ ಕೆ ಅವರ ಸಮ್ಮುಖದಲ್ಲಿ ಹಿರಿಯೂರು ತಾಲೂಕು ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ತಾಲೂಕು ಅಧ್ಯಕ್ಷರಾದ ಶಿವಕುಮಾರ್ ವಿ ಅಧ್ಯಕ್ಷತೆಯಲ್ಲಿ ಹಾಗೂ ತಾಲೂಕು ವಾಲ್ಮೀಕಿ ನಾಯಕ ಮಹಾಸಭಾ ವತಿಯಿಂದ ತಹಶೀಲ್ದಾರ್ ಪ್ರಶಾಂತ್ ಗೌಡ ಕೆ ಪಾಟೀಲ್ ಮುಖಾಂತರ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ಜಿಲ್ಲಾಧ್ಯಕ್ಷರು ಹಾಗೂ ರಾಜ್ಯ ಕಾರ್ಯದರ್ಶಿ, ತಾಲೂಕು ಅಧ್ಯಕ್ಷರು ಸೇರಿದಂತೆ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ಪದಾಧಿಕಾರಿಗಳು ಹಾಗೂ ವಾಲ್ಮೀಕಿ ಸಮುದಾಯದ ಯುವ ಮುಖಂಡರಾದ ಗಿರೀಶ್ ನಾಯಕ, ಚಿದಾನಂದ್ ನಾಯಕ ಸೇರಿದಂತೆ ಇತರ ಪದಾಧಿಕಾರಿಗಳು ಹಾಗೂ ರೈತ ಮುಖಂಡರು ಉಪಸ್ಥಿತರಿದ್ದರು. ವರದಿ ಮುರಳೀಧರನ್ ಆರ್, ಚಿತ್ರದುರ್ಗ. ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಸಮಿತಿ ವತಿಯಿಂದ ಇವತ್ತು ಏನು ರಾಜ್ಯದಲ್ಲಿ ಟಿವಿ ಮಾಧ್ಯಮಗಳಲ್ಲಿ ರಾಜಕೀಯ ಪ್ರೇರಿತವಾಗಿ ಸತೀಶ್ ಜಾರಕಿಹೊಳಿ ಅವರ ಬಗ್ಗೆ ಏನು ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ, ಇದರ ವಿರುದ್ಧವಾಗಿ ನಾವು ನಮ್ಮ ಸಂಘಟನೆ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಸ್ವಾಭಿಮಾನಿ ಡಾಕ್ಟರ್ ಕೋದಂಡರಾಮ್ ಅಣ್ಣನವರ ಆದೇಶದ ಮೇರೆಗೆ ಇಡೀ ರಾಜ್ಯಾದ್ಯಂತ ನಾವು ತಹಶೀಲ್ದಾರ್ಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಡುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ವಿಷಯ ಏನಪ್ಪ ಅಂದರೆ, ಸತೀಶ್ ಜಾರಕಿಹೊಳಿ ರವರು ಬುದ್ಧ ಬಸವ ಅಂಬೇಡ್ಕರ್ ಅವರ ಮನೆ ಮನೆಗೆ ತಲುಪಿಸುವಂಥ ಕಾರ್ಯಕ್ರಮವನ್ನು ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಲ್ಲಿ ಹಮ್ಮಿಕೊಂಡಿದ್ದರು. ಆ ಒಂದು ಕಾರ್ಯಕ್ರಮದಲ್ಲಿ ಹಿಂದೂ ಅನ್ನೋ ಪದವನ್ನು ಮಾತ್ರ ಅವರು ಬಳಕೆ ಮಾಡಿದ್ದಾರೆ. ಅವರೇನು ಹಿಂದೂ ಧರ್ಮದ ವಿರುದ್ಧವಾಗಿ ಯಾವುದೇ ಥರದ ಮಾತನ್ನು ಆಡಿಲ್ಲ. ಈ ಟಿವಿ ಮಾಧ್ಯಮಗಳು ಸಿಕ್ಕಿದ್ದೇ ಅವಕಾಶ ಎನ್ನುವಂತೆ ಅವ್ರ ಮೇಲೆ ಮುಗಿಬಿದ್ದಿರುವುದು ದುರಾದೃಷ್ಟಕರ. ಈ ವಿಚಾರವನ್ನು ಹಿರಿಯೂರು ತಾಲೂಕು ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಹಾಗೂ ತಾಲೂಕು ವಾಲ್ಮೀಕಿ ಸಮಾಜ ತೀವ್ರವಾಗಿ ಖಂಡಿಸ್ತಿದ್ದೇವೆ. ಅವರ ವಿರುದ್ಧವಾಗಿ ಮುಂದಿನ ದಿನಗಳಲ್ಲಿ ಈ ಮನೋವಾದಿಗಳು ಏನನ್ನ ಅವರ ಮೇಲೆ ಮುಗಿಬಿದ್ದರೆ ರಾಜ್ಯಾದ್ಯಂತ SC ST ಹಿಂದುಳಿದ ವರ್ಗಗಳು, ಬುದ್ಧ ಬಸವ ಅಂಬೇಡ್ಕರ್ ಅವರ ಅನುಯಾಯಿಗಳು ಸೇರಿ ರಾಜ್ಯಾದ್ಯಂತ ಈ ಒಂದು ಟಿವಿ ಮಾಧ್ಯಮದವರಿಗೆ ಹಾಗೂ ಮನುವಾದಿಗಳಿಗೆ ತಕ್ಕ ಉತ್ತರವನ್ನು ನೀಡ್ತೀವಂತ ಈ ಮೂಲಕ ನಾನು ತಮ್ಮಲ್ಲಿ ಕೇಳ್ಕೊಳ್ತೇನೆ. ಜೈ ಹಿಂದ್, ಜೈ ಭೀಮ್. ಕರ್ನಾಟಕ ರಾಜ್ಯದ ಎಲ್ಲ ದಲಿತ ಮುಖಂಡರುಗಳಿಗೆ ಹಿಂದೂ ಅಂತ ಏನು ಹೋರಾಟ ಮಾಡ್ತಿದ್ದಾರೆ ಅವ್ರಿಗೂ ಸಹ ನನ್ನ ಮನವಿ ಇಷ್ಟೇ. ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಬುದ್ಧ ಬಸವ ಅಂಬೇಡ್ಕರ್ ಅವರನ್ನು ಮನೆ ಮನೆಗೆ ತಲುಪಿಸ್ತಕ್ಕಂಥ ಕಾರ್ಯಕ್ರಮ ಏನು ನಿಪ್ಪಾಣಿನಲ್ಲಿ ಮಾಡಿದ್ದಾರೆ, ಆ ಒಂದು ಭಾಷಣದ ಸಂದರ್ಭದಲ್ಲಿ ಅವ್ರು ಹೇಳಿರ್ತಕ್ಕಂಥದ್ದು ಹಿಂದೂ ಅಂತಕ್ಕಂಥ ಒಂದು ಪದ ಪರ್ಷಿಯನ್ ಭಾಷೆಯಿಂದ ಬಂದಿದ್ದಾಗಿದ್ದು, ಅದರ ಬಗ್ಗೆ ಕೆಲವು ತಪ್ಪು ವ್ಯಾಖ್ಯಾನಗಳು ಇದ್ದಾವೆ. ಅವು ಇಂತಿಂಥ ಪುಸ್ತಕದಲ್ಲಿ ಇಂತಿಂಥವ್ರು ಬರೆದಿರೋ ಹತ್ರ ಇದ್ದಾವೆ ಅಂತ ಉಲ್ಲೇಖ ಮಾಡಿದ್ದಾರೆ ಹೊರತು ಅವ್ರು ಎಲ್ಲೂ ಸಹ ಹಿಂದೂ ಧರ್ಮದ ಬಗ್ಗೆ ಅವಹೇಳನ ಮಾಡೋದಾಗಲಿ ಅಥವಾ ಹಿಂದೂ ಧರ್ಮಕ್ಕೆ ಅಪಮಾನ ಮಾಡೋದಾಗಲಿ ಎಲ್ಲೂ ಮಾಡಿಲ್ಲ. ಮೊದಲನೇದಾಗಿ ಎಲ್ಲರೂ ಇದನ್ನು ಮನವರಿಕೆ ಮಾಡ್ಕೋಬೇಕು. ಎರಡನೇದು, ಏನೀಗ ಅವರು ಒಂದು ಸವಾಲು ಹಾಕಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಕೇಂದ್ರದವ್ರಿಗೆ ಇಬ್ಬರಿಗೂ ಸವಾಲು ಹಾಕಿದ್ದಾರೆ. ಅವ್ರು ಹಾಕಿರ್ತಕ್ಕಂಥ ಸವಾಲು, ನೀವು ನಿಮ್ಮದೇ ಆದಂಥ ಸರ್ಕಾರ ಎರಡೂ ಕಡೆ ಇದೆ, ನೀವು ಇದ್ರ ಬಗ್ಗೆ ಸ್ಪಷ್ಟವಾಗಿ ಒಂದು ತನಿಖಾ ತಂಡವನ್ನು ರಚನೆ ಮಾಡಿ ಆ ತಂಡ ಇದ್ರ ಬಗ್ಗೆ ನಿಷ್ಪಕ್ಷಪಾತವಾದಂಥ ತನಿಖೆ ಮಾಡಿ ಹೌದು ಸತೀಶ್ ಜಾರಕಿಹೊಳಿ ಅವರು ಹೇಳಿರ್ತಕ್ಕಂಥದ್ದು ಒಂದು ಪದ ಪರ್ಷಿಯನ್ ಭಾಷೆಯಿಂದ ಬಂದಿದೆ ಅಥವಾ ಬಂದಿಲ್ಲ ಅನ್ನೋದ್ರ ಬಗ್ಗೆ ನೀವು ವರದಿ ಕೊಡಿ. ವರದಿ ಕೊಟ್ಟ ನಂತರ ನೀವು ಕಾನೂನು ಕ್ರಮ ಏನು ಬೇಕಾದ್ರೂ ತಾಡ್ರಿ, ಅದಕ್ಕೆ ನಮ್ಮ ಅಭ್ಯಂತರ ಇಲ್ಲ. ನಾವು ಭಾರತೀಯ ಪ್ರಜೆಗಳಾಗಿ ಸಂವಿಧಾನವನ್ನು ಗೌರವಿಸ್ತಕ್ಕಂಥ ಒಂದು ದಲಿತ ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥ ನಾವು ರೆಡಿ ಇದ್ದೀವಿ.
ಸರ್ಕಾರದಿಂದ ಏನು ಬರ್ತಕ್ಕಂಥ ನಿಷ್ಪಕ್ಷಪಾತ ತೀರ್ಮಾನಕ್ಕೆ ನಾವು ಬದ್ರಿದ್ದೀವಿ. ಆದರೆ ಕೆಲವು ಮನುವಾದಿಗಳು ಸತೀಶ್ ಜಾರಕಿಹೊಳಿ ಅವ್ರನ್ನ ಬೆಳಿಲಿಕ್ಕೆ ಬಿಡ್ದಂಗೆ ರಾಜಕೀಯವಾಗಿ ಕಟ್ಟಿ ಹಾಕಲೇಬೇಕು ಅಂತಕ್ಕಂಥ ಹುನ್ನಾರ ಏನು ಮಾಡ್ತಿದ್ದಾರೆ, ಆ ಹುನ್ನಾರಕ್ಕೆ ನಾವು ಬಗ್ಗೋದಿಲ್ಲ. ರಾಜ್ಯದಲ್ಲಿ 80%ಗಿಂತ ಹೆಚ್ಚು ಶೂದ್ರರು ನಾವಿದ್ದೀವಿ. ಅವ್ರ ಬೆನ್ನಿಂದ ನಾವು ಸದಾ ಇರ್ತೀವಿ. ಅವರಿಗೆ ಯಾರ ರಾಜಕೀಯ ಪಕ್ಷಗಳು ಫಲ ಬೆಂಬಲ ಕೊಡದೆ ಹೋದರೂ ಸಹ SC STಗಳು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವ್ರು ಹಿಂದಿದ್ದೀವಿ. ಸನ್ಮಾನ್ಯ ಅಂಬೇಡ್ಕರ್ ಅವರ ಚಿಂತನೆಯನ್ನು ಮೈಗೂಡಿಸ್ಕೊಂಡು ಮೂಢನಂಬಿಕೆಗಳ ವಿರುದ್ಧವಾಗಿ ಅವರು ಆಚರಣೆ ಮಾಡ್ತಿರ್ತಕ್ಕಂಥ ಏನೊಂದು ಮಾನವ ಬಂಧುತ್ವ ವೇದಿಕೆ ಒಂದು ಕಾರ್ಯಕ್ರಮದಲ್ಲಿ ಅವ್ರು ಹೇಳಿರ್ತಕ್ಕಂಥ ಉಲ್ಲೇಖಕ್ಕೆ ಇಷ್ಟೊಂದು ರಾಜಕೀಯ ಬಣ್ಣ ಕಟ್ಟೋದು ಅವಶ್ಯಕತೆ ಇಲ್ಲ. ನಿಮ್ಮಲ್ಲಿ ಅಧಿಕಾರ ಇದೆ, ನಿಮಗೆ ಏನು ನಿಮ್ಮ ಅಧಿಕಾರ ಬಳಸ್ಕೊಂಡು ಅದ್ರ ಬಗ್ಗೆ ನೀವು ತನಿಖೆ ಮಾಡಿಸಿ ವರದಿ ಕೊಡಿ ಅಂತ ಈ ಮೂಲಕ ನಾನು ಕೇಳ್ಬೋದು. ತಾಲೂಕಿನ ಅಂಬೇಡ್ಕರ್ ತಾಲೂಕಿನ ಸಮಿತಿ ತಾಲೂಕಾ ಆಡಳಿತಕ್ಕೆ ಮಾಡಿದಂತಹ ಮಾನ್ಯ ಜಾರಕಿಹೊಳಿಯವರ ಭಾಷಣದ ಉಲ್ಲೇಖವನ್ನು ಪ್ರಮುಖವಾಗಿ ಹಲವಾರು ರೀತಿ ವ್ಯಕ್ತಪಡಿಸಿದ್ದಾರೆ. ಇದರ ಬಗ್ಗೆ ಮಾಧ್ಯಮದಲ್ಲಿ ನೋಡಿದ್ದೀನಿ, ಪತ್ರಿಕೆ ನೋಡಿದ್ದೀನಿ, ನಿರಂತರ ಕ್ಷಮೆ ಕೇಳಿದಂತೆ ನೋಡಿದ್ದೀನಿ. ಪೂರ್ಣವಾಗಿ ಕಂದಾಯ ಇಲಾಖೆಯಾಗಿ ಸಾರ್ವಜನಿಕರ ಬೇಡಿಕೆಯಲ್ಲ, ರಾಜಕೀಯ ವಿಷಯವಾಗಿದೆ. ತಾಲೂಕು ದಂಡಾಧಿಕಾರಿಯಾಗಿ ಹೆಚ್ಚಿನ ಉಲ್ಲೇಖ ಟಿಪ್ಪಣಿ ಮಾಡುವುದು ನನಗೆ ಸೂಕ್ತವಲ್ಲ. ಅದರ ಬಗ್ಗೆ ಸರ್ಕಾರವಾಗಿ ಕಾನೂನು ಸಮಿತಿಯ ಸಲಹೆಯಾಗಿ ರಾಜಕೀಯ ಒಂದು ಆರ್ಥಿಕ ಅಂತ್ಯವಾಗಿ ಖಂಡಿತ ಆಗುತ್ತೆ. ಈ ವಿಷಯ ಜಿಲ್ಲಾಧಿಕಾರಿ ಮುಖಾಂತರ ನಾನು ಸರ್ಕಾರಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗಾಗಿ ನಾನು ಪ್ರೋಟೋಕಾಲ್ ಪ್ರಕಾರ ಮಾಡಬೇಕಾಗುತ್ತೆ. ಭ್ರಷ್ಟಾಚಾರ ಇದೆ. ಜಿಲ್ಲಾಧಿಕಾರಿಗಳಿಗೆ ಕೂಡಲೇ 1 ಗಂಟೆಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಶಬ್ದವನ್ನು ಪ್ರಯೋಗ ಮಾಡಿ ಈ ಕೊಟ್ಟಂಥ ಮನವಿಯನ್ನು ಸ್ಪಷ್ಟವಾಗಿ ಅದನ್ನು ಮಾಡಿ ಜಿಲ್ಲಾಧಿಕಾರಿ ಕೊಟ್ಟು ಅಲ್ಲಿ ಎಕ್ನಾಲ್ಮೆಂಟ್ ತಗೊಂಡು 15 ದಿನಗಳಲ್ಲಿ ಅಲ್ಲಿಂದ ಮುಖ್ಯಮಂತ್ರಿಗಳಿಂದ ರವಾನಿಸೋದನ್ನು ಮಾಡ್ತೀವಿ. ಅಲ್ಲಿಂದ ಸರ್ಕಾರ ಮಾರ್ಗದಲ್ಲಾಗಿ ಒಟ್ಟಾಗಿ ಈಗ ಹಿಂದೂ ಪದಗಳ ಶಬ್ದ ಬಗ್ಗೆ ಏನು ಉಲ್ಲೇಖ ಆಗಿದೆ ಸಾರ್ವಜನಿಕವಾಗಿ ಮುಕ್ತವಾಗಿ ಚರ್ಚೆ ಆಗಿದೆ. ಈ ತಕ್ಷಣ ನಮ್ಮ ಅಂಬೇಡ್ಕರ್ ಸಂಸ್ಥೆಯಾಗಿ ಹಿರಿಯೂರು ವಾಲ್ಮೀಕಿ ಸಂಘಟನೆ ವಾಲ್ಮೀಕಿ ವಿಚಾರಗಳನ್ನಾಗಿ ವೇದಿಕೆ ಅಡಿಯಲ್ಲಿ ಉಪನ್ಯಾಸ ಮಾಡ್ತಾ ಅವರು ಈ ಪದಗಳನ್ನು ವಿಚಾರ ಮಾಡಿ ಜಾರಕಿಹೊಳಿ ಯಾವುದೇ ಧರ್ಮದವರೆಲ್ಲ ಅವರು ಕೂಡ ಹಿಂದೂ ಧರ್ಮದಲ್ಲಿ ಅಭಿಮಾನಿ ಆದರೂ ಕೂಡ ಈ ಪದದ ಬಳಕೆ ಅದರಲ್ಲಿ ಉಲ್ಲೇಖ ಆಗಿ ಕಿತ್ತ ಹಸ್ತಮನ ರೀತಿಯಲ್ಲಿದೆ. ಸ್ವಲ್ಪ ಸಾರ್ವಜನಿಕವಾಗಿ ಚರ್ಚೆಗೆ ಬಿಡಿ, ಏನು ಅನುಕ್ರಮ ಅದನ್ನು ಫಾಲೋ ಮಾಡೋಣ ಅಂತ ಅರ್ಥದಲ್ಲಿ ಹೇಳಿದ ವಿನಃ ಅವ್ರ ಧರ್ಮವಿರೋಧಿಯಲ್ಲ. ಈ ಪಟ್ಟಭದ್ರ ಹಿತಾಸಕ್ತಿಗೆ ಉದ್ದೇಶಪೂರ್ವಕವಾಗಿ ಅದನ್ನ ಧರ್ಮವಿರೋಧಿಯನ್ನು ಮಾಡಿ ಮುಗಿಸುವ ಪ್ರಯತ್ನ ಮಾಡ್ತಾರೆ. ಕೆಲವು ಮಾಧ್ಯಮಗಳು ಕೂಡ ಅದಕ್ಕೆ ಸಾಥ್ ಅದಲ್ಲ. ಅವ್ರು ಸತ್ಯಾಂಶ ಹೇಳಿ ಅಂತೇಳಿ ಹೇಳಿದ ವಿನಃ ಅಲ್ಲ, ಇವತ್ತು ಹಿಂದೂ ವಿರೋಧಿ ಅಂತ ಹೇಳಿ ಏನಿಲ್ಲ. ಅವರು ಹಿಂದೂಗಳನ್ನೇ ಎಲ್ಲ ರಾಜಕೀಯ ನಿಗದಿತಾರು ಹಿಂದೂ ಅನ್ನೋದೇ ಎಂಟ್ರಿ ಮಾಡೋದು. ಅವರು ಕೂಡ ಹಿಂದೂಗಳದಲ್ಲ. ಆದರೆ ಈ ಥರ ಇದೆ ಪರಿಶೀಲನೆ ಮಾಡಿ ಚರ್ಚೆ ಮಾಡಿ ಹೇಳಿದ್ರೆ ದೊಡ್ಡ ಅಪರಾಧ ಆಗಿಬಿಟ್ಟಿದೆ. ಹಾಗಾಗಿ ಇದನ್ನು ಹಚ್ಚಿಕ್ಕಲಿಕ್ಕಾಗಲ್ಲ. ದಲಿತರು ಮತ್ತು ಹಿಂದೂ ವರ್ಗನ ಹಚ್ಚಿಕ್ಕಲಿಕ್ಕಾಗಲ್ಲ. ಪಟ್ಟಭದ್ರ ಹಿತಾಸಕ್ತಿಗಳು ಇದು ಹಿಂದೆ ದೊಡ್ಡ ಪಡೆನೇ ಇದೆ. ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಹಾಗೂ ಹಿರಿಯೂರು ತಾಲೂಕು ವಾಲ್ಮೀಕಿ ನಾಯಕ ಯುವ ವೇದಿಕೆ ವತಿಯಿಂದ ಈ ದಿನ ಏನು ನಮ್ಮ ಹಿರಿಯೂರು ತಾಲೂಕಿನ ದಂಡಾಧಿಕಾರಿಗಳ ಬಳಿ ನಾವು ಒಂದು ಮನವಿ ಪತ್ರವನ್ನು ತಗೊಂಡಿದ್ದೇವೆ. ವಿಷಯ ಏನಪ್ಪ ಅಂದರೆ ಏನು ನಿಪ್ಪಾಣಿಯಲ್ಲಿ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರು ಹಿಂದೂ ಅನ್ನತಕ್ಕಂಥ ಒಂದು ಪದ ಪರ್ಷಿಯನ್ ಭಾಷೆಯಿಂದ ಬಂದಿದ್ದಾಗಿದೆ, ಅದಕ್ಕೆ ಹಲವಾರು ಅಪಾರ್ಥಗಳಿದ್ದಾವೆ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದನ್ನು ನೆಪವಾಗಿಟ್ಕೊಂಡು ಕೆಲವು ಅನುವಾದಿಗಳು ಅವ್ರ ವಿರುದ್ಧ ರಾಜಕೀಯ ಷಡ್ಯಂತ್ರ ಮಾಡ್ತಾ ಇರೋದು ನಮಗೆ ಕಂಡು ಬರ್ತಾ ಇದೆ. ಈಗ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರು ಸಹ ಸನ್ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಏನೇ ಒಂದು ಪದ ಬಂದಿದೆ, ಇದ್ರ ಬಗ್ಗೆ ತಾವು ವಿಶೇಷವಾದಂಥ ಒಂದು ತನಿಖಾ ತಂಡವನ್ನು ರಚಿಸಿ ಅದರ ಬಗ್ಗೆ ನಮಗೆ ಎಲ್ಲರಿಗೂ ಸಾರ್ವಜನಿಕರಿಗೆ ಇದ್ರ ಬಗ್ಗೆ ಮನವರಿಕೆ ಮಾಡಿಕೊಡಿ ಅಂತ ಮನವಿ ಪತ್ರ ಕೊಟ್ಟಿದ್ದಾರೆ. ಅದೇ ರೀತಿ ಸಹ ನಾವು ಸಹ ಹಿರಿಯೂರು ತಾಲೂಕು ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಹಾಗೂ ಹಿರಿಯೂರು ತಾಲೂಕಿನ ಸಮಸ್ತ ವಾಲ್ಮೀಕಿ ನಾಯಕ ಯುವ ವೇದಿಕೆ ವತಿಯಿಂದ ಸನ್ಮಾನ್ಯ ದಂಡಾಧಿಕಾರಿಗಳ ಮೂಲಕ ನಾವು ಮನವಿ ಮಾಡ್ತಿರೋದಷ್ಟೇ, ನಾವು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಒಂದು ವಿಶೇಷವಾದ ತನಿಖಾ ತಂಡವನ್ನು ರಚಿಸಿ ಈ ಒಂದು ಪದದ ಬಗ್ಗೆ ಹಿಂದೆ ಸಹ ಹಲವಾರು ಪುಸ್ತಕಗಳಲ್ಲಿ ದಾಖಲಿದೆ. ನಾಳೆ ನಾವು ಕಾರ್ಯದರ್ಶಿ ನಮ್ಮ ಸಾಹೇಬರು ಕೊಟ್ಟಿದ್ದಾರೆ. ಇದಕ್ಕೆ ನಮಗೆ ಸಾರ್ವಜನಿಕರಿಗೆ ನೀವು ಒಂದು ಮನವಿ ತಿಳಿಸಬೇಕು ಅಂತ ನಾವು ಈ ಒಂದು ಹೋರಾಟದಲ್ಲಿ ಬಂದಿದ್ದೇವೆ. ಸನ್ಮಾನ್ಯ ದಂಡಾಧಿಕಾರಿಗಳು ಈ ಮನವಿಯನ್ನು ಸ್ವೀಕರಿಸಿ ಸರ್ಕಾರಕ್ಕೆ ಕಳಿಸಬೇಕು ಅಂತ ಕೇಳ್ಕೊಳ್ತೀವಿ.
ನಿಮ್ಮ ಮೆಚ್ಚಿನ ನಮ್ಮ ತುಮಕೂರು ಮಾಧ್ಯಮ 1 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ನಮ್ಮ ತುಮಕೂರು ಮಾಧ್ಯಮ ನಿಮಗೆ ಧನ್ಯವಾದಗಳನ್ನ ತಿಳಿಸುತ್ತದೆ ಮತ್ತು ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಯಾಗಿರುತ್ತದೆ. ನೀವು ನಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ತಂಡ ಖಂಡಿತವಾಗಿಯೂ ಮಾಡುತ್ತದೆ. ಗೆಲುವಿನ ಹಾದಿಯಲ್ಲಿ ಸದಾ ನಮ್ಮ ಜೊತೆಯಾಗಿರಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಅನ್ನೋದು ಬರೀ ಕಥೆಯಾಗದೆ ನಮ್ದ ಜೀವ ಗಾಳಿಗೆ ಬೆಳಕಾಗಿದೆ, ಗೆಲುವಿನ ಹಾದಿಯಲ್ಲಿ ನಗು ಮೂಡಿದೆ.